ವಿಜಯಪುರ ಮೂಲದ ರಾಜು ಎಂಬಾತ ಅದೇ ಮೂಲದ ಮಹಿಳೆಯೊಬ್ಬಳನ್ನು ಮದುವೆಯಾಗಿದ್ದು ಆಕೆ ಅನಾರೋಗ್ಯದಿಂದ ಸಾವನ್ನಪ್ಪಿರುವಳು. ಆಕೆಯ ಮೊದಲ ಗಂಡ ಹೆಜಮಾಡಿ ಮನೆಯೊಂದರಲ್ಲಿ ಇಬ್ಬರು ಮಕ್ಕಳೊಂದಿಗೆ ಬಾಡಿಗೆಗೆ ವಾಸವಾಗಿದ್ದರು. 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ಈ ಇಬ್ಬರು ಮಕ್ಕಳನ್ನು ಅದೇ ಮನೆಯಲ್ಲಿ 10 ದಿನಗಳ ಹಿಂದೆ ಮಲತಂದೆ ಬಿಟ್ಟು ಪರಾರಿಯಾಗಿರುತ್ತಾನೆ. ಇದನ್ನರಿತ ಹೆಜಮಾಡಿ ಪಂಚಾಯತ್ ಉಪಾಧ್ಯಕ್ಷ ಸುಧಾಕರ ಕರ್ಕೇರ ಮಾನವೀಯತೆಯ ನೆಲೆಯಲ್ಲಿ ಊಟ ಮತ್ತು ವಸತಿ ನೀಡಿರುತ್ತಾರೆ. ಅಪ್ರಾಪ್ತ ಮಕ್ಕಳಾದ್ದರಿಂದ ಅವರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಉಡುಪಿ ಇವರಿಗೆ ಮಾಹಿತಿ ನೀಡಿದರು. ಈ ಮಾಹಿತಿ ಆಧರಿಸಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಪ್ರಭಾಕರ್ ಆಚಾರ್ಯ, ಕಾನೂನು ಪರಿವೀಕ್ಷಣಾಧಿಕಾರಿ ಸಮಾಜ ಕಾರ್ಯಕರ್ತೆ ಗ್ಲಿಶಾ ಮೊಂತೆರೋ ಪಂಚಾಯತ್ ಉಪಾಧ್ಯಕ್ಷರ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದು ಮಕ್ಕಳನ್ನು ಮಕ್ಕಳ ಪಾಲನೆ ಮತ್ತು ಪೋಷಣೆ ಕೇಂದ್ರಕ್ಕೆ ಮಾಹಿತಿ ನೀಡಲಾಯಿತು. ಅವರ ಆದೇಶದಂತೆ ಬಾಲಕನನ್ನು CSI ಬಾಕ್ಸ್ ಹೋಮ್ ಉಡುಪಿ ಹಾಗೂ ಬಾಲಕಿಯನ್ನ ನಿಟ್ಟೂರಿನ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ತಾತ್ಕಾಲಿಕ ಪುನರ್ವಸತಿಗೆ ಕಲ್ಪಿಸಲಾಯಿತು. ಇವೆರಡೂ ಮಕ್ಕಳು ಕೂಡ ಯಾರು ಅಂದರೆ ಇವರಿಗೆ ತಂದೆ ತಾಯಿ ಯಾರು ಇಲ್ಲದ ಮಕ್ಕಳಾಗಿದ್ದಾರೆ. ಯಾಕಂತ ಹೇಳಿದರೆ ಇವರ ತಾಯಿ ಈಗಾಗಲೇ 5-6 ತಿಂಗಳ ಹಿಂದೆ ತೀರಿ ಹೋಗಿರ್ತಾರೆ. ಅವರ ಮಲ ತಂದೆ ರಾಜು ಅನ್ನುವಂಥ ಬಿಜಾಪುರದ ಮೂಲದ ರಾಜು ಅವರು ಆ ಮಕ್ಕಳನ್ನು ನೋಡ್ಕೊಳ್ತಿದ್ರು. ಆದರೆ ಅವರು ಕೂಡ ಈ 2 ಮಕ್ಕಳನ್ನು ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಈ ಮಕ್ಕಳು ನಿರ್ಗತಿಕರಾಗಿದ್ದನ್ನು ನೋಡಿ ಈ ಪಂಚಾಯತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಅವರು ಅವರಿಗೆ ತಾತ್ಕಾಲಿಕವಾಗಿ ಪುನರ್ವಸತಿ ಕೊಟ್ಟಿದ್ದರು. ಆದರೂ ಕೂಡ ಕಾನೂನು ದೃಷ್ಟಿಯಿಂದ ಈ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಬೇಕಾಗಿರೋದ್ರಿಂದ ಇವತ್ತು ನಾವು ಆ ಮಕ್ಕಳನ್ನು ಪುನರ್ವಸತಿಗೆ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಇವತ್ತು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ತಾತ್ಕಾಲಿಕವಾಗಿ ಆ ಮಕ್ಕಳಿಗೆ ಏನು ಶಿಕ್ಷಣ ಇರ್ಬೋದು ಪುನರ್ವಸತಿ ಕೊಡುವ ನಿಟ್ಟಿನಲ್ಲಿ ನಾವು ಈ ಬಗ್ಗೆ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೇವೆ.